ಅತ್ಯಂತ ನಮಗೆ ಬೇಸರದ ಸಂಗತಿ ಅಂತ ಹೇಳಿದರೆ, ನೇಪಾಳದಂಥ ದೇಶವು ಕೂಡ ಭಾರತ ದೇಶದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಚೀನಾದಂಥವ್ರು ಇವತ್ತು LACಯಲ್ಲಿ ಲಡಖ್ LACಯಲ್ಲಿ ಬಂದು ನಿಂತು ನಮ್ಮ ಭಾರತ ದೇಶದ ಒಳಗೆ ಬಂದು ಇವತ್ತು ಕೂತ್ಕೊಂಡಿದ್ದಾರೆ. ಆದರೆ ನಮ್ಮ ಪ್ರಧಾನಮಂತ್ರಿ ಮೌನವಾಗಿದ್ದಾರೆ. ನಾನು ಎಲೆಕ್ಷನ್ ಸ್ಪೀಚಲ್ಲಿ ನೋಡಿದ್ದೆ, ಯಾರಾದರೂ ನಮ್ಮ ದೇಶಕ್ಕೆ 1 ಇಂಚ್ ಇಟ್ಟರು ಕೂಡ ಗರ್ಗೆ ಗುಸ್ಕೆ ಮಾರುಗ ಅಂತ ಹೇಳ್ತಾರೆ. ಇವರೇ ಗರ್ಗೆ ಗುಸ್ಕೆ ಕೂತ್ಕೊಂಡಿದ್ದಾರೆ. ಏನಾಗಿದೆ, 55 ಇಂಚ್ ಇದೆ ಮತ್ತೆ ಮನೆಗೆ ಹೊಕ್ಕಿ ಹೊಡಿತಾನೆ ಅಂತ ಹೇಳಿದವರು ಚೈನಾದವರು 300-400 ಕಿಲೋಮೀಟರ್ ಬಂದರೂ ಕೂಡ ಯಾಕೆ ಮೌನವಾಗಿದ್ದಾರೆ? ಅವತ್ತು UP ಇದ್ದಾಗ ಮನಮೋಹನ್ ಸಿಂಗ್ ಅವನು ಮೌನ ಅಂತ ಹೇಳ್ತಿದ್ರು. ಮತ್ತೆ ಇವ್ರದ್ದು ಈಗ ಅಂತದ್ದು ಮೌನಿ ಬಾಬಾ. ಇದಕ್ಕೆ ಅಂತ ಹೇಳುದು ಈಗ. ಹಾಗೆ ಚೈನಾದವರು ಬಂದು ಆಕ್ರಮಣ ಮಾಡಿದ್ರ ಪ್ರದೇಶವನ್ನು. ಯಾರಿಂದ? ನೇಪಾಳದಂತ ನಮ್ಮ ಒಂದು ಬೆರೆದು ತೋರಿಸುವಂತ ಒಂದು ಶಕ್ತಿ ಇತ್ತ. ಇವತ್ತು ನಮ್ಮ ಚೈನಾಗಳು ಲಡಖ್ನಲ್ಲಿ ಏನಾಗ್ತಾ ಇದೆ, ಏನಾಗಿದೆ, ಇದು ದೇಶ ಜನತೆಗೆ ಇವತ್ತು ಗೊತ್ತಾಗಬೇಕು. ಅದನ್ನು ಸ್ಪಷ್ಟವಾಗಿ ಸತ್ಯತೆಯನ್ನು ಬಹಿರಂಗ ಇವತ್ತು ಪಡಿಸುವಂತ ಕೆಲಸ ಅದು ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ, ಅದನ್ನು ನಮ್ಮ ದೇಶದ ಜಾಗವನ್ನು ಅಕ್ರಮಪಡಿಸಲು ಬಂದಂತ ಯಾವುದೇ ದೇಶ ಇರಲಿ, ಅದನ್ನು ತಡೆಗಟ್ಟಲಿಕ್ಕೆ ಮತ್ತು ಸೂಕ್ತವಾದ ಉತ್ತರ ಕೊಡಲಿಕ್ಕೆ, ಅದನ್ನು ಮಟ್ಟ ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿದ್ದೇವೆ. ಅದನ್ನು ಮಾಡಬೇಕು. ಇವತ್ತು ಏನಾದ್ರು ಇಷ್ಟೆಲ್ಲ ಬಂದು ಇವತ್ತು ಚೈನಾ ವಿರುದ್ಧ ಮಾತಾಡ್ತದೆ, ಮೌನ ಕೂತ್ಕೊಂಡಿದ್ರೆ ನಮ್ಮ ಇಡೀ ದೇಶದ ಜನತೆಗೆ ಮಾಡುವಂಥ ದೊಡ್ಡ ಮಟ್ಟದ ಅವಮಾನ ಮತ್ತು ನಮಗೆಲ್ಲ ಮಾಡುವಂಥ ಅವಮಾನ. ಇವತ್ತು ಇಡೀ ದೇಶ ನಾವು ಇವತ್ತು ಜೊತೆಯಲ್ಲಿದ್ದೇವೆ. ಮಾತ್ರ ಆ ಚೈನಾದ ಉದ್ದರಿಸುವಂಥ ಕೆಲಸ ಇವತ್ತು ಆಗಲಿ, ಯಾರೇ ಇರಲಿ, ಅಕ್ಕಪಕ್ಕ ರಾಷ್ಟ್ರದವರಿಗೆ, ಅದು ನೇಪಾಳ ಇರಲಿ, ಪಾಕಿಸ್ತಾನ ಇರಲಿ, ಚೈನಾ ಇರಲಿ, ಯಾರಿದ್ರೂ ಕೂಡ 1 ಇಂಚು ಕೂಡ ಮುಟ್ಲಿಕ್ಕೆ ಇವತ್ತು ನಾವು ಬಿಡುವಂಥ ಪರಿಸ್ಥಿತಿ ಮಾಡಬೇಕಾಗ್ತದೆ. ಇದು ನಮ್ಮ ಕೇಂದ್ರ ಜವಾಬ್ದಾರಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ.